ಗಬ್ಬೆದ್ದು ನಾರುತ್ತಿರುವ ತ್ಯಾಜ್ಯಗಳು ವರ್ಷಗಳಿಂದ ವಿಲೇವಾರಿಯಾಗದೆ ಸಾಂಕ್ರಾಮಿಕ ರೋಗವನ್ನು ಎದುರಿಸ್ತಾ ಇರುವ ಹಿನ್ನೆಲೆಯಲ್ಲಿ ವಿ4 ನ್ಯೂಸ್ಗೆ ಹೇಳಿಕೆ ನೀಡಿದ ಗ್ರಾಮಸ್ಥರನ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮ ಪಂಚಾಯತ್ ಸದಸ್ಯೆ ಅಶ್ಲೀಲ ಪದಗಳಿಂದ ನಿಂದಿಸಿ ಬೆದರಿಕೆಯೊಡ್ಡಿದ ಘಟನೆ ನಡೆದಿದೆ. ಪ್ರಸ್ತುತ ವಾರ್ಡಿಗೆ ಶುಚಿತ್ವಕ್ಕಾಗಿ ಮೊತ್ತ ಮಂಜೂರು ಮಾಡಿರುವ ಬಗ್ಗೆ ಮಾಹಿತಿಗಳು ಹೊರಬೀಳುತ್ತಿದ್ದು, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಜೀಜ್ ಹಾಜಿ ಅವರು ಈ ಬಗ್ಗೆ ವಿ4 ನ್ಯೂಸ್ನೊಂದಿಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ತೂಮಿನಾಡು ಸೇರಿದಂತೆ ಎಲ್ಲಾ ವಾರ್ಡುಗಳಿಗೂ ತ್ಯಾಜ್ಯ ವಿಲೇವಾರಿಗೆ ಎಲ್ಲಾ ವರ್ಷವೂ ಸ್ಯಾನಿಟರಿ ಫಂಡ್ನಿಂದ ಹಣವನ್ನು ಮಂಜೂರುಗೊಳಿಸಲಾಗುತ್ತದೆ. ಅದೇ ರೀತಿ ಈ ವರ್ಷವೂ ತೂಮಿನಾಡು ಸೇರಿದಂತೆ ಎಲ್ಲಾ ವಾರ್ಡ್ಗಳಿಗೂ ಫಂಡ್ ನೀಡಲಾಗಿದೆ. ಅದನ್ನು ಉಪಯೋಗಿಸಿ ವಾರ್ಡ್ನಲ್ಲಿರುವ ತ್ಯಾಜ್ಯವನ್ನ ವಿಲೇವಾರಿ ಮಾಡಬೇಕಾದದ್ದು ಆಯಾ ವಾರ್ಡ್ನ ಸದಸ್ಯರ ಮೊದಲ ಕರ್ತವ್ಯವಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯത്തിൽ എല്ലാ വർഷവും ഓരോരോ വാർഡിന് 10,000 രൂപ സാനിറ്ററി ഫണ്ടായിട്ട് നീക്കി വെക്കുന്നുണ്ട്. അത് എല്ലാ മെമ്പർമാരും ഓരോരുടെ കടമയാണ് അതിൻ്റെ ആ പണിയെടുത്ത് ആ ഫണ്ട് ഉപയോഗിക്കരുത്. അത് തൂമിനാടടുത്തും ആ ഫണ്ട് എന്താക്കിയിട്ടുണ്ട്, കൊടുത്തിട്ടുണ്ട്. അത് ആര് ചെയ്യാത്തതല്ല, അത് അവരവരുടെ ബാധ്യതയാണ്. പിന്നെ മാധ്യമങ്ങളിൽ വാർത്ത വന്നാൽ അത് എന്താണ് സത്യാവസ്ഥ അതാണ് ആദ്യം അറിയേണ്ടത്. അല്ലാതെ പബ്ലിക്കിൻ്റെ മുമ്പിൽ പോയിട്ട് അങ്ങനെ ഇങ്ങനെയെന്നും പറഞ്ഞ് ഒരുപാട് കുറ്റങ്ങൾ പറയുന്നത് ശരിയല്ല. സാനിറ്ററി ഫണ്ട് എല്ലാ വർഷവും എല്ലാ വാർഡിലേക്കും കൊടുക്കുന്നതാണ്. അതിന് തൂമിനാട് കൊടുക്കാത്തതില്ല, വേറെ ഒരു വാർഡ് കൊടുക്കാത്തതിന്. ಅದೇ ರೀತಿ ವಾರ್ಡ್ ಸದಸ್ಯೆಯ ಹೀನವಾದ ವರ್ತನೆಯ ವಿರುದ್ಧ ಪ್ರತಿಕ್ರಿಯಿಸಿದ ಮಂಜೇಶ್ವರ ಗ್ರಾಹಕರ ವೇದಿಕೆಯ ಅಧ್ಯಕ್ಷರಾದ ಮುರಳೀಧರ್ ಭಟ್ ಮಾತನಾಡಿ, ವಾರ್ಡಿನಲ್ಲಿ ಗಬ್ಬೆದ್ದು ನಾರುತ್ತಿರುವ ತ್ಯಾಜ್ಯವನ್ನ ಶುಚೀಕರಿಸುವ ಫಂಡ್ ಅನ್ನ ಉಪಯೋಗಿಸಿ ತ್ಯಾಜ್ಯ ವಿಲೇವಾರಿ ಮಾಡುವುದರ ಬದಲು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದವರ ವಿರುದ್ಧ ಸಾರ್ವಜನಿಕ ಸ್ಥಳದಲ್ಲಿ ರಂಪಾಟ ನಡೆಸಿ ಜನಪ್ರತಿನಿಧಿಯ ಗೌರವಕ್ಕೆ ಪಂಚಾಯತ್ ಸದಸ್ಯೆ ಧಕ್ಕೆ ತಂದಿರುವುದಾಗಿ ಆರೋಪಿಸಿದ್ರು. തുമിനാട് ഭാഗത്തുള്ള മാലിന്യ സംഭരണ നീക്കം ചെയ്യാത്തതിൻ്റെ പേരിൽ അവിടുത്തെ പഞ്ചായത്ത് മെമ്പർ ഒരുപാട് ധിക്കരിച്ച് വളരെ മോശത്തിൻ്റെ മുന്നിൽ മോശമായ രീതിയിൽ സംസാരിച്ചു. പക്ഷേ അത് വളരെ തെറ്റാണ്. അങ്ങനെ ഒരു മെമ്പർ ഒരു കാലത്തും ഒരു മെമ്പർ അങ്ങനെ പ്രവർത്തിക്കാൻ പാടില്ല. പബ്ലിക്കിൻ്റെ മുമ്പിൽ ഇത് അത്രയ്ക്കും ഹീനമായ രീതിയിൽ സംസാരിക്കാൻ പാടില്ലായിരുന്നു. ഈ ഫണ്ട് ലഭിച്ചിട്ടില്ലെന്നുള്ള പരാതി വളരെ മോശമാണ്. കാരണം അവർ ഫണ്ട് അനുവദിച്ചിട്ടുണ്ട്, പക്ഷെ അത് ഉപയോഗിക്കാത്തതിൻ്റെ കാരണമായിരിക്കും നിങ്ങൾ ഈ പ്രവൃത്തിയിൽ ഏർപ്പെട്ടിരിക്കുന്നത്. പഞ്ചായത്തിൽ നിന്നും ഇതിനായി മാറ്റിവെച്ചിരിക്കുന്ന തുക കൈപ്പറ്റിയിരിക്കുന്നു. അത് പഞ്ചായത്ത് പ്രസിഡന്റ് തന്നെ പറഞ്ഞിരിക്കുന്ന ವಿಷಯമാണ്. ತ್ಯಾಜ್ಯವನ್ನ ತೆರವುಗೊಳಿಸಲು ನಮಗೆ ತಿಳಿದಿರುವ ಮಟ್ಟಿಗೆ ಆಯಾ ವಾರ್ಡ್ಗೆ ಗ್ರಾಮ ಪಂಚಾಯತ್ನಲ್ಲಿ ವಿಶೇಷವಾದ ಮೊತ್ತವನ್ನ ಅನುಮತಿಸಲಾಗಿರುವುದಾಗಿಯೂ ಬಹುತೇಕ ವಾರ್ಡ್ಗಳಲ್ಲಿ ತ್ಯಾಜ್ಯ ವಿಲೇವಾರಿಯೂ ಕೂಡ ಆಗಿದೆ. ಆದರೆ ಇಲ್ಲಿಯ ಪಂಚಾಯತ್ ಸದಸ್ಯೆ ಯಾವುದೇ ವಿಲೇವಾರಿಯನ್ನ ನಡೆಸಿಲ್ಲವೆಂಬುದಾಗಿ ಗ್ರಾಮಸ್ಥರು ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ವಾರ್ಡಿನ ಸುದ್ದಿಯಾದ ಬೆನ್ನಲ್ಲೇ ತಾನು ಮಾಡಿದ್ದೇ ಸರಿ ಎಂಬುದಾಗಿ ಸಾರ್ವಜನಿಕ ಸ್ಥಳದಲ್ಲಿ ತ್ಯಾಜ್ಯದ ವಿರುದ್ಧ ಹೇಳಿಕೆ ನೀಡಿರುವವರ ವಿರುದ್ಧ ಹಾಗೂ ಮಾಧ್ಯಮಗಳ ವಿರುದ್ಧ ಹರಿಹಾಯ್ತಿರುವುದು ನಾಗರಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಆಸ್ಪದವನ್ನ ಮಾಡಿಕೊಟ್ಟಿದೆ. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ 24/7 ಮಂಜೇಶ್ವರ.